guys, welcome back to my YouTube channel. So ಏನ್ ಚೊಲ್ಲರ್ ಮಾತಿರಲ್ಲ ಸೌಖ್ಯ ನೆನ್ವಾನೆ. ಸೊ ಯಾನಿನಿ ಎನ್ನ ಸ್ಪೋರ್ಟ್ಸ್ ದ ಎನ್ನ ಡ್ಯಾನ್ಸ್ ಕಾಂಪಿಟೇಷನ್ ದ ಕೆಲವು ಫೋಟೋ ಫ್ರೇಮ್ಸ್ ಬೊಕ ಕೆಲವು ಟ್ರಾಫೀಸ್ ಮೆಡಲ್ಸ್ ನೆನ್ ಪೂರ ಎನ್ನ ಈ ವ್ಲಾಗ್ ತೋಜ ಒಂದಲ್ಲ. ಸೊ ನೆಕ್ಲಿಕ್ಲು ಎನ್ನ ಟ್ರಾಫೀಸ್ ಎನ್ನ ಫೋಟೋ ಫ್ರೇಮ್ಸ್ ಪೂರ ತೋಡೊಂದಿತ್ತನ ಈ ವ್ಲಾಗ್ ಲಾಸ್ಟ್ ಊಟಲ್ಲ ತುಲೆ. ಸೊ ನಾನು ಜಾಸ್ತಿ ವೈಪುನು ಬರ್ಚಿಂದು ಬಂದದ್ದು. ಲೆಟ್ಸ್ ಮೂವ್ ಟು ದ ವಿಡಿಯೋ. ಸೊ ಗೈಸ್, ನಾನು ಇದನ್ನು ಕನ್ನಡದಲ್ಲಿ ಮಾಡ್ತಾ ಇರ್ತೇನೆ ಬಿಕಾಸ್ ಇನ್ನಷ್ಟು ಜನರಿಗೆ ರೀಚ್ ಆಗಲಿ ಅಂತ ಹೇಳಿ. ಸೊ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದವರಿಗೆ ನನಗೆ ಕೆಲವು ಇನ್ಫಾರ್ಮೇಷನನ್ನು ಕೊಡ್ತಾ ಇರೋದು. ಸೊ ನಾನು ಇಂಡಿಯನ್ ಪ್ಲೇಯರ್ ಆಗಿ ನೇಪಾಳದಲ್ಲಿ ನಡೆದಂತಹ ಥ್ರೋಬಾಲ್ ಚಾಂಪಿಯನ್ಶಿಪ್ಪಲ್ಲಿ ಥ್ರೋಬಾಲ್ ಎಂಬ ಗೇಮಲ್ಲಿ ಸೊ ನಾನು ಇಂಡಿಯನ್ ಪ್ಲೇಯರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಹಾಗೂ ನಮ್ಮ ಟೀಮ್ ವಿನ್ ಆಗಿ ಬಂದಿದೆ. ಸೊ ಅದರ ಕೆಲವು ಪಿಕ್ಚರ್ಸ್ ಇದು ಕಾಣ್ತಾ ಇರೋದು ನನ್ನ ಫೋಟೋಸ್ ಎಲ್ಲ ಕೆಲವು ಪೇಪರಲ್ಲಿ ಬಂದಂತಹ ಕೆಲವು ಪಿಕ್ಚರ್ಸ್ ಇದೆಲ್ಲ. ಸೊ ಇದರಲ್ಲಿ ಅಂದರೆ ಚಿನ್ನದ ಪದಕ ನಾವು ಗೆದ್ದು ಬಂದಿದ್ವಿ. ಸೊ ಅದರದ್ದು ಅದ್ಧೂರಿ ಆದಂತಹ ಕೆಲವು ಸೆಲೆಬ್ರೇಷನ್ ಇತ್ತು. ಸೊ ಓಪನ್ ಜೀಪೆಲ್ಲ ಇತ್ತು. ಸೊ ಓಪನ್ ಜೀಪಲ್ಲಿ ಬಂದಿದ್ದೆ ನಾನು. ಹಾಗೆ ಇದೆಲ್ಲ ಕೆಲವು ನನಗೆ ಸನ್ಮಾನ ಸಿಕ್ಕಿದಂತಹ ಕೆಲವು ಪಿಕ್ಚರ್ಸ್ಗಳು. ಅದೇ ನಾನು ಬಂದ ದಿವಸ ನನಗೆ ಇದೆ ಓಪನ್ ಜೀಪಲ್ಲಿ ನಾನು ಹೇಳಿದಾಗ ಓಪನ್ ಜೀಪಲ್ಲಿ ಗ್ರ್ಯಾಂಡ್ ಎಂಟ್ರಿ ಮಾಡಿದರು. ಸೊ ಇವಳು ನನ್ನ ಫ್ರೆಂಡ್ ಯಶ್ಮಿತಾ ಅಂತ. ಸೊ ನನಕ್ಕಿಂತ ಮುಂಚೆ ಇವಳು ಇಂಡಿಯನ್ ಪ್ಲೇಯರ್ ಆಗಿ ರೆಪ್ರೆಸೆಂಟ್ ಮಾಡಿದ್ಲು. ಸೊ ಹಾಗೆ ನಮ್ಮಿಬ್ಬರ ಪಿಕ್ಚರ್ಸ್ ಒಟ್ಟಿಗೆ ಹಾಕಿದ್ದಾರೆ. ಅವಳು ಲಾಸ್ಟ್ ಇಯರ್ ಹೋಗಿದ್ಲು, ನಾನು ಅದರ ನೆಕ್ಸ್ಟ್ ಇಯರ್ ಹೋದೆ. ಸೊ ಇವುಗಳೆಲ್ಲ ಕೆಲವು ನನಗೆ ಸಿಕ್ಕಿದಂತಹ ಕೆಲವರು ಕಲೆಕ್ಟ್ ಮಾಡಿ ಕೊಟ್ಟಂತಹ ಕೆಲವು ಪಿಕ್ಚರ್ಸ್ ಇದರಲ್ಲಿ ಇರೋದು. ಸೊ ಇದೊಂದು ದೊಡ್ಡ ಡ್ರೀಮೇ ಆಗಿತ್ತು ನನಗೂ ಕೂಡ. ಸೊ ಅದರ ಕೆಲವು ಪಿಕ್ಚರ್ಸ್ ಎಲ್ಲ ಹೀಗೆ ಕಾಣುವಾಗ ಸೊ ಒಂದು ನೆನಪಿಗಿರಲಿ ಅಂತೆಲ್ಲ ನಾನು ಹೀಗೆ ಫೈಲ್ ಮಾಡಿಟ್ಟಿದ್ದೇನೆ. ಸೊ ನಾನು ಬಂದ ದಿವಸ ನನಗೆ ನಮ್ಮ ಸ್ಕೂಲ್ನ ಹತ್ತಿರ ನಮಗೆ ಎಲ್ಲ ವ್ಯಾಪಾರಿ ಸಂಘದವರು ಮಾಡಿದಂಥ ಕೆಲವು ಸನ್ಮಾನಗಳು. ಸೊ ಇದು ನನ್ನ ಆರ್ಟಿಕಲ್. ಸೊ ವಿದ್ಯಾ ಗಣೇಶ್ ಅಂತ ಹೇಳೋರು ಕಾಸರಗೋಡಿನವರು, ಅವರು ನನ್ನ ಆರ್ಟಿಕಲ್ ಬರೆದು ಆ ಪೇಪರಲ್ಲಿ ಹಾಕಿದ್ರು. ಸೊ ನೋಡಿ, ಅಲ್ಲಿ ನನ್ನ ಕೋಚ್ ಕೂಡ ನನ್ನೊಟ್ಟಿಗೆ ಕೂತಿದ್ದಾರೆ. ಸೊ ಇನ್ನೊಂದು ಮೇನ್ ಮರ್ತಿದ್ದೇನೆಂದರೆ, ಸೊ ನನ್ನನ್ನು ಟ್ರೈನ್ ಮಾಡಿದವರು ನನ್ನ ಟ್ರೈನರ್ ಶಶಿಕಾಂತ್ ಬಳ್ಳಾಲ್ ಅಂತ ಹೇಳಿ. ಸೊ ಇವಾಗಲೂ ಕೂಡ ನಮ್ಮ ಅಗಲ್ಪಾಡಿ ಸ್ಕೂಲಲ್ಲಿ ಅದೆಷ್ಟೋ ಮಕ್ಕಳಿಗೆ ದಾರಿದೀಪ ಆಗಿದ್ದಾರೆ. ಅದೆಷ್ಟೋ ಮಕ್ಕಳನ್ನು ಸ್ಪೋರ್ಟ್ಸ್ನ ಒಂದು ಸೈಡಿಗೆ ಕರ್ಕೊಂಡು ಬಂದಿದ್ದಾರೆ ತುಂಬ ಜನರನ್ನು. ಸೊ ಅದು ತುಂಬ ಖುಷಿಯ ವಿಷಯ. ಇವಾಗಲೂ ನಾನು ಅವರನ್ನು ನೆನಪಿಸ್ಕೊಳ್ತಾ ಇರ್ತೇನೆ. ಸೊ ನೋಡಿ, ಇದು ನನ್ನ ಟೀಮ್ ಹಾಗೂ ಇವರು ನನ್ನ ಟೀಮ್ಮೇಟ್. ಇವುಗಳೆಲ್ಲ ಕೆಲವು ಪಿಕ್ಚರ್ಸ್. ಸೊ ನಾನು ಮೊದಲು ಭಾಷಣ ಮಾಡಿದಂತಹ ದಿನ. ಸೊ ಗುಡುಗು ಬರ್ತಾ ಉಂಟು, ಮಳೆ ಬರ್ತಾ ಉಂಟು, ಕೇಳ್ತಾ ಇದೆ, ಗೊತ್ತಿಲ್ಲ ನಿಮಗೆ ಅದರ ಸೌಂಡ್. ಸೊ ಇದೆಲ್ಲ ಕೆಲವು ಪಿಕ್ಚರ್ಸ್ ನಾನು ಕಲೆಕ್ಟ್ ಮಾಡಿಟ್ಟದ್ದು, ಸೊ ನೆನಪಿಗಿರಲಿ ಅಂತ ಹೇಳಿ. ಸೊ ಗೈಸ್, ಇದು ನಾನು ಮೇ ಬಿ ಒಂದು 15-16 ಇಯರ್ಸಲ್ಲಿಂದ ನಾನು ಅಂದ್ಕೊಳ್ತೇನೆ, ಗೊತ್ತಿಲ್ಲ, ನನಗೆ ನೆನಪಿಲ್ಲ ಕರೆಕ್ಟಾಗಿ. ಸೊ ಆವಾಗ ನಾನು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಇದು ನಾನು ನನ್ನ ಫ್ರೆಂಡು, ಸೊ ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ಅದರದ್ದೊಂದು ಫೋಟೋವನ್ನು ತೆಗೆದಿಟ್ಟಿದ್ವಿ. ಸೊ ಡ್ಯಾನ್ಸ್ ಕಾಂಪಿಟೇಷನ್ನ ಫೋಟೋ ಇದು. ಸೊ ಭರತನಾಟ್ಯ ನನ್ನ ಫೇವ್ರೇಟ್, ಅದು ಕೂಡ ಇವಾಗಲೂ ಮಾಡ್ತಾ ಇರ್ತೇನೆ ನಾನು. ಸೊ ಇದು ನನಗೆ ಸ್ಪೋರ್ಟ್ಸಲ್ಲಿ ಸಿಕ್ಕಿದಂತಹ ಕೆಲವು ಮೆಡಲ್ಸ್ಗಳು ಮೋರ್ ದೆನ್ 30 ಇದೆ. ಸೊ ಕೆಲವೊಂದನ್ನು ಕೈಲಿ ಹಿಡ್ಕೊಂಡು ತೋರಿಸ್ತಾ ಇದ್ದೇನೆ, ಕೆಲವೊಂದು ಶಾಕೇಸಲ್ಲಿದೆ. ಸೊ ಇದು ಇಷ್ಟು ಇನ್ನೂ ಇದೆ, ಅದೇ ನಾನು ಹೇಳಿದಾಗೆ ಶಾಕೇಸಲ್ಲಿದೆ, ಅದನ್ನು ಮತ್ತೆ ತೋರಿಸ್ತಾ ಇದ್ದೇನೆ. ಕಾಣ್ತಾ ಇದೆಯಲ್ಲ ಗೈಸ್, ಇದು ನನ್ನ ಫೇವ್ರೆಟ್ ಫ್ರೇಮ್. ನನ್ನ ಫ್ಯಾಮಿಲಿ ಎಲ್ಲರೂ ಸೇರಿ ನನಗೆ ಕೊಟ್ಟಂತಹ ದೊಡ್ಡ ಗಿಫ್ಟ್. ಸೊ ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿದೆ, ನನ್ನ ಸನ್ಮಾನದ ಫೋಟೋಸ್. ಸೊ ನಾನು MLA ಜೊತೆ ನಿಂತಹ ಫೋಟೋಸು, ನನ್ನ ಅಜ್ಜಿಯಂದಿರ ಜೊತೆ ತೆಗೆದ ಫೋಟೋಸ್, ಫ್ಯಾಮಿಲಿ ಜೊತೆ ತೆಗೆದ ಫೋಟೋಸ್. ಸೊ ನಾನು ಮೆಡಲ್ ಹಿಡ್ಕೊಂಡು ಪೋಸ್ ಕೊಡುವಂತಹ ಫೋಟೋಸ್, ನನ್ನ ಕೋಚ್ ಜೊತೆ ನಿಂತ ಫೋಟೋಸ್ ಎಲ್ಲ ಇದೆ. ಸೊ ನೋಡಿ, MLA ಜೊತೆ ಸೆಲ್ಫಿ ತಗೊಳ್ತಾ ಇದ್ದೇನೆ. ಸೊ ನಾನು ಮನೆಗೆ ಬಂದ ದಿವಸ, ವಿನ್ ಆಗಿ ಮನೆಗೆ ಬಂದ ದಿವಸ ಮನೆಗೆ MLA ಬಂದಿದ್ದರು. ಸೊ ಅವ್ರ ಜೊತೆ ಒಂದು ಸೆಲ್ಫಿ ತೆಗೆದು ಇಟ್ಕೊಂಡ ಇದು ಪಿಕ್ಚರ್. ಸೊ ಇದು ಸ್ಕೂಲಲ್ಲಿ ಸನ್ಮಾನ ಸಿಕ್ಕಿದ್ದು. ಸೊ ಇದು ಕೆಲವೊಂದೆಲ್ಲ ಸನ್ಮಾನ ಸಿಕ್ಕಿದ್ದಂತು. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ, MLA ನನಗೆ ಆಟೋಗ್ರಾಫ್ ಕೊಡ್ತಾ ಇರೋದು. ಸೊ ಇದೆಲ್ಲ ಒಂದು ಖುಷಿಯೇ ಅಲ್ವಾ. ಸೊ ಇದು ನನ್ನ ಟೀಮ್ಮೇಟ್ಸ್. ಇಷ್ಟು ಮಂದಿ ನೇಪಾಳ ಹೋಗಿದ್ವಿ. ಸೊ ಇದೆ ಅದರ ಗೇಮ್ನ ಹೆಸರು ISC ವರ್ಲ್ಡ್ ಗೇಮ್ಸ್ ಏಷ್ಯನ್ ಥ್ರೋಬಾಲ್ ಚಾಂಪಿಯನ್ಶಿಪ್. ಸೊ ಇದು ನನ್ನ ಮೆಡಲ್. ಇದು ನನ್ನ ಕೋಚ್ ಟ್ರೈನರ್ ಇವರೇ ಶಶಿಕಾಂತ್ ಬಳ್ಳಾಲ್ ಸರ್. ಸೊ
ಎಷ್ಟೋ ನಾನು ಆವಾಗ ಹೇಳಿದಾಗೆ ಎಷ್ಟೋ ಮಕ್ಕಳಿಗೆ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ದಾರಿದೀಪ ಆಗಿದ್ದಾರೆ. ಸೊ ಇದು ಕಾಣ್ತಾ ಇದೆಯಲ್ಲ ನನ್ನ ವಿಕ್ಟರಿ ಫೋಟೋಸ್, ಅಂದರೆ ವಿಕ್ಟರಿ ಟೈಪ್ ನಾನು ಪೋಸ್ ಕೊಟ್ಟಂಥ ಫೋಟೋಸ್. ಇದು ಸನ್ಮಾನ ನನಗೆ ಸಿಕ್ಕಿದಂತಹ ದಿನ. ಸೊ ಇದು ರೈಲ್ವೆ ಸ್ಟೇಷನಲ್ಲಿ ಎಲ್ಲರೂ ಬಂದು ನನಗೆ ಗ್ರ್ಯಾಂಡಾಗಿ ಸನ್ಮಾನ ಮಾಡಿದ್ದ ದಿನ. ಸೊ ಬ್ಯಾನರಲ್ಲಿ ಇಟ್ಕೊಂಡು ನನಗೆ ಹೂಮಾಲೆಲ್ಲ ಹಾಕಿ, ಸೊ ಎಲ್ಲರೂ ಓಪನ್ ಜೀಪಲ್ಲಿ ನನ್ನ ಕರ್ಕೊಂಡು ಬಂದು ಬ್ಯಾಂಡೆಲ್ಲ ಇಟ್ಕೊಂಡು, ಸೊ ತುಂಬ ಖುಷಿ ಆಗ್ತಾಯಿದ್ದು ನನಗೆ ಹೇಳೋಕ್ಕೆ. ಸೊ ಆ ದಿವಸ ಮತ್ತು ಇವಾಗಲೇ ಒಂಥರ ಖುಷಿಯಲ್ಲಿ ಹೇಳ್ತಾ ಇದ್ದೇನೆ, ಆ ದಿವಸ ಮತ್ತು ಹೇಳೋದೇ ಬೇಡ. ಸೊ ಇದು ನನ್ನ ಫ್ಯಾಮಿಲಿ. ಸೊ ಇದರಲ್ಲಿ ಎಲ್ಲರಿಲ್ಲ, ಬಿಕಾಸ್ ನನ್ನ ಫ್ಯಾಮಿಲಿ ತುಂಬ ದೊಡ್ಡದು. ಆ ದಿವಸ ಎಲ್ಲರಿಗೂ ಬರಲಿಕ್ಕಾಗಲಿಲ್ಲ. ಆದರೆ ಕೆಲವರಿದ್ದಾರೆ, ಕೆಲವರು ಇಲ್ಲ, ಇದರಲ್ಲಿ ಮಿಸ್ ಆಗಿದ್ದಾರೆ. ಸೊ ಮಿಸ್ ಆದವರನ್ನು ಕೂಡ ಇವತ್ತು ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಸೊ ಅವರು ಈ ಫೋಟೋದಲ್ಲಿ ಇಲ್ಲದಿದ್ದರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗೆ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಅದೇ ನಾನು ಹೇಳಿದಾಗೆ ಕೆಲವರಿದ್ದಾರೆ. ಸೊ ಅದರ ಮೇಲೆ ಕಾಣ್ತಾ ಇದೆಯಲ್ಲ, ಇದು ನನ್ನ ಅಮ್ಮನ ಅಮ್ಮ. ಸೊ ಅವರಿಗೆ ತುಂಬ ಖುಷಿ ನಾನು ವಿನ್ ಆಗಿ ಬಂದದ್ದು. ಸೊ ನನಗೆ ಒಂದು ಹಾಕ್ಕೊಡ್ತಾ ಇದ್ದಾರೆ. ಇದು ನನ್ನ ಅಪ್ಪನ ಅಮ್ಮ. ಸೊ ಮೆಡಲ್ ನೋಡ್ತಾ ಇದ್ದಾರೆ, ಅವರಿಗೂ ಇನ್ನೂ ಖುಷಿ. ಸೊ ನನ್ನ ಇದು ಕ್ಲಾಸ್ಮೇಟ್ಸ್ ನನ್ನನ್ನು ಕರ್ಕೊಂಡು ಬರಲಿಕ್ಕೆ ಬಂದಿದ್ದರು, ಸೊ ರೈಲ್ವೆ ಸ್ಟೇಷನಿಗೆ. ಸೊ ಇದೆಲ್ಲ ಕಾಣ್ತಾ ಉಂಟಲ್ಲ, ಸೊ ಒಂದೇ ಫ್ರೇಮಲ್ಲಿ ಇಷ್ಟೊಂದು ಫೋಟೋ ಹಾಕಿ ಕೊಟ್ಟಿದ್ದಾರೆ. ಸೊ ಇದು ನನ್ನ ಫ್ಯಾಮಿಲಿ ಮಾಡಿಕೊಟ್ಟದ್ದು. ಸೊ ಅದರಲ್ಲಿ ಮೇಯ್ನಾಗಿ ಹೆಸರು ತೆಗೆದು ಹೇಳಬೇಕಾದ್ದು ಸುಚಿ ಅಕ್ಕ ಮತ್ತು ಕಿರಣ್, ನನ್ನಿಬ್ಬರು ಅಂದರೆ ಕಸಿನ್ಸ್ ಅಲ್ಲ, ಆದರೂ ನನ್ನ ಕಸಿನ್ಸ್ ಅಂತಲೇ ಅಂದ್ಕೊಂಡಿದ್ದೇನೆ. ಸೊ ಇವತ್ತು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೇನೆ ಅವರಿಗೆ ನಾನು. ಗೈಸ್, ಇದು ನನ್ನ ಕಸಿನ್ ಲತಿಕಾ ಅಂತ ಹೇಳಿ, ಅವಳು ನನಗೆ ಗಿಫ್ಟಾಗಿ ಫ್ರೇಮ್ ಮಾಡಿಕೊಟ್ಲು. ಸೊ ತುಂಬ ಒಳ್ಳೆ ಲೈನ್ಸ್ ಕೂಡ ಬರೆದು ಕೊಟ್ಟಿದ್ದಾಳೆ. ಇವರು ನನ್ನ ಟೀಮ್ಮೇಟ್ಸ್. ಹಾಗೆ ನನ್ನೊಂದೆರಡು ಚೆಂದದ ಪಿಕ್ಚರನ್ನು ಹಾಕಿ ಕೊಟ್ಟಿದ್ದಾಳೆ. ಈ ಫ್ರೇಮ್ಗೂ ಕೂಡ ನಾನು ಅವಳಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಇದು ನನಗೆ ಸನ್ಮಾನ ಸಿಕ್ಕಿದಂತಹ ದಿನ. ಅವರು ನನಗೆ ಸನ್ಮಾನ ಮಾಡಿದ್ದಲ್ಲದೆ ಅದನ್ನು ಚೆಂದ ಮಾಡಿ ಫೋಟೋ ತೆಗೆದು ಫ್ರೇಮ್ ಮಾಡಿಕೊಟ್ಟಿದ್ದಾರೆ. ಸೋ ಸ್ವೀಟ್ ಅಂತ ಹೇಳ್ಬೋದು. ಸೊ ಇದು ಅಭಿನಂದನಾ ಪತ್ರ ಅಂತ ಹೇಳಿ ಒಂದು ಫ್ರೇಮ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಚೆಂದ ಇದೆಯಲ್ಲ. ಸೊ ಕಾಣುವಾಗಲೇ ಒಂಥರ ಖುಷಿ ಆಗ್ತಾ ಇದೆ. ಇದರಲ್ಲೆಲ್ಲ ಮ್ಯಾಟ್ರ್ ಹಾಕಿ ಅದನ್ನೊಂದು ಅಭಿನಂದನಾ ಪತ್ರ ಅಂತ ಹೇಳಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ ಕಾಣುವಾಗ. ಸೊ ಫ್ರೆಂಡ್ಸ್, ಇದು ನನಗೆ ಟ್ರಾಫಿ ಸಿಕ್ಕಿದ್ದು. ಕೆಲವು ದೊಡ್ಡ ದೊಡ್ಡ ಟ್ರಾಫಿಗಳನ್ನು ನಾನು ತೆಗೆದಿಟ್ಟೆ. ಸೊ ಎಲ್ಲ ಟ್ರಾಫಿಗಳನ್ನು ಹೀಗೆ ತೆಗೆದಿಟ್ಟು ನಿಮಗೆ ತೋರಿಸ್ಲಿಕ್ಕೆ ಕಷ್ಟ ನನಗೆ. ಸೊ ನಾನದು ಇಷ್ಟನ್ನು ತೋರಿಸ್ತೇನೆ, ಇನ್ನಿರೋದನ್ನು ನಾನು ಶಾಕ್ ಕೇಸಲ್ಲೇ ತೋರಿಸ್ತೀನಿ. ಸೊ ನಾನು ಆವಾಗಲೇ ಹೇಳಿದ್ದೆಲ್ಲ, ಕೆಲವು ನನ್ನ ಕೈಯಲ್ಲಿದೆ ಮೆಡಲ್ಸ್, ಕೆಲವೆಲ್ಲ ನಾನು ಅಲ್ಲಿ ಹ್ಯಾಂಗ್ ಮಾಡಿದ್ದೇನೆ ಅಂತ. ಸೊ ಇದೆಯಾ, ಸೊ ಇದೆಲ್ಲ ಟ್ರಾಫಿಗಳು ಕಾಣ್ತಾ ಇದೆಯಲ್ಲ, ಕೆಲವೆಲ್ಲ ನನಗೆ ಸನ್ಮಾನ ಸಿಕ್ಕಿತ್ತು. ಹೆಚ್ಚಿನ ಟ್ರಾಫಿಗಳಲ್ಲಿ ನನ್ನ ಫೋಟೋ ಹಾಕಿ ಕೊಟ್ಟಿದ್ದಾರೆ. ಸೊ ಅದು ಇನ್ನೊಂದು ಖುಷಿ. ಇದೆಲ್ಲ ನನಗೆ ಜಾತ್ರಾ ಮಹೋತ್ಸವದಲ್ಲೆಲ್ಲ ಸಿಕ್ಕಿದ್ದು, ವಾರ್ಷಿಕ ಜಾತ್ರೋತ್ಸವದಲ್ಲಿ ಸಿಕ್ಕಿದ್ದು. ಸೊ ಇದು ಚಿಕ್ಕ ಚಿಕ್ಕ ಟ್ರಾಫಿಗಳೆಲ್ಲ ನನಗೆ ಸ್ಪೋರ್ಟ್ಸಲ್ಲೇ ಸಿಕ್ಕಿದ್ದು. ಅಲ್ಲಿ ಫಸ್ಟ್ ಪ್ರೈಸ್ ಅಂತ ಹೇಳಿ ಒಂದು 4 ಟ್ರಾಫಿಗಳು ಕಾಣ್ತಾ ಉಂಟಲ್ಲ, ಅದು 4 ಕೂಡ 5 ಉಂಟು. ಸೊ ಅದು 5 ನಾನು ತಂದಿಟ್ಟದಲ್ಲ, ನನಗೆ ನಮ್ಮ ಮನೆ ಹತ್ತಿರ ಒಂದು ಕ್ಲಬ್ ಇದೆ, ಮುಕ್ಕೂರು ಕ್ಲಬ್ಬು. ಸೊ ಅಲ್ಲಿ ನಾನು ಕೆಲವು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನನಗೆ ಸಿಕ್ಕಿದಂತಹ ಪ್ರೈಸ್ಗಳು ಸಂಗೀತ ಕುರ್ಚಿ ಆಗಲಿ, ಸೂಜಿ ನೂಲೋಟ ಮತ್ತು ಓಟ ಸ್ಪರ್ಧೆ. ಸೊ ಇದರಿಂದ ಕೆಲವೊಂದು ಸ್ಪರ್ಧೆ 5 ಸ್ಪರ್ಧೆಯಲ್ಲಿ ಹಗ್ಗ ಜಗ್ಗಾಟ, ಈ 5 ಸ್ಪರ್ಧೆಯಲ್ಲಿ ಸಿಕ್ಕಿದಂತಹ ಟ್ರಾಫಿಗಳದೆಲ್ಲ ಪ್ರೈಸ್ಗಳು. ಸೊ ಸೇಮ್ ಸಿಕ್ಕಿದೆ ಅಂತೇಳಿ ನಾನು ತಂದಿಟ್ಟದಲ್ಲ, ಹಾಗೆ ಅಂದ್ಕೊಳ್ಬೇಡಿ. ಸೊ ಇದೆಲ್ಲ ಆಲ್ಮೋಸ್ಟ್ ನನಗೆ ಸಿಕ್ಕಿದಂತಹ ಇದು ಫ್ರೇಮ್. ಇದು ಮೆಡಲ್ಸ್ ನೋಡಿ, ನಾನು ಆವಾಗ ಹೇಳಿದ್ದು ಕೆಲವೊಂದೆಲ್ಲ ಇಲ್ಲಿ ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ ಅಂತ. ಸೊ ಇದು ಕೂಡ ಅದೇಯಾ. ಇದು ಕೂಡ ನನಗೆ ಕೆಲವು ಸನ್ಮಾನ ಸಿಕ್ಕಿದಂತಹದ್ದು. ಇದು ನನಗೆ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಸಿಕ್ಕಿದ್ದಂಥದ್ದು. ಸೊ ನೋಡಿ, ಇಲ್ಲಿ ಇನ್ನೊಂದು ದೊಡ್ಡ ತುಂಬ ಭಾರವಾದಂತಹ ಒಂದು ಟ್ರಾಫಿ ಇದೆ. ಸೊ ಇದು ನನ್ನ ಫೇವ್ರೆಟ್ ಟ್ರಾಫಿ. ಸೊ ಹಾಗಂತ ಎಲ್ಲ ಫೇವ್ರೇಟ್ ಅಲ್ಲ ಅಂತಲ್ಲ, ಎಲ್ಲವೂ ಫೇವ್ರೇಟೇ, ಬಟ್ ಅದು ತುಂಬ ಚೆಂದ ಆಗಿದೆ. ಸೊ ಚೆಂದ ಟ್ರಾಫಿ ಕೂಡ. ಹಾಗೆ ಇದು ನನಗೆ ಗೆಸ್ಟಾಗಿ ಕರೆದಿದ್ದಾರೆ. ಅಲ್ಲೊಂದಿದೆ, ಇಲ್ಲೊಂದಿದೆ, ಮತ್ತು ಇನ್ನೊಂದು ಕೂಡ ಇದೆ, ಇನ್ನೊಂದು. ಸೊ ಗೆಸ್ಟಾಗಿ ಕರೆದಾಗ ಆವಾಗ ನನಗೆ ಕೊಟ್ಟಂತಹ ಬ್ಯಾಡ್ಜ್ ಅದು. ಸೊ ಇದು ಕೂಡ ಮೆಡಲ್ ನೋಡಿ, ಎಡೆಗೆ ಸೇರಿಸಿಟ್ಟಿದ್ದೇನೆ ನೋಡಿ. ಇಲ್ಲೊಂದು ದೊಡ್ಡ ಬ್ಯಾಡ್ಜ್ ಇದೆ, ಗೆಸ್ಟಾಗಿ ಕರೆದ ದಿವಸ. ನಾನು ಅದು ಕೂಡ ನನಗೊಂದು ಹೆಮ್ಮೆ ಅಲ್ವಾ, ಸೊ ಅದಕ್ಕೆ ಅದನ್ನು ತೆಗೆದಿಟ್ಟಿದ್ದೇನೆ. ಸೊ ಅದರ ಹಿಂದ್ಗಡೆ ನೋಡಿ ಬೇಕಾದಷ್ಟು ಟ್ರಾಫಿಗಳು, ಬೇಕಾದಷ್ಟು ಅಂದರೆ ನನಗೆ ಸಿಕ್ಕಿದಂತಹ ಟ್ರಾಫಿಗಳು ಇವುಗಳೆಲ್ಲ. ಸೊ ಅಲ್ಲಿ ಅದಿದೆಯಲ್ಲ, ಅದು ನನ್ನ ಫೇವ್ರೇಟ್, ಅದು ಇನ್ನೊಂದು ಫೇವ್ರೇಟ್, ಒನ್ ಆಫ್ ಮೈ ಫೇವ್ರೇಟ್. ಸೊ ಅದು ಕೂಡ ತುಂಬ ಭಾರ ಇದೆ.
ದೊಡ್ಡ ಅಂದರೆ ನೋಡೋಕ್ಕೆ ಚಿಕ್ಕದಾಗಿದ್ದರೂ ಒಂಥರ ಅದು ಅಟ್ರಾಕ್ಟಿವ್ ಟ್ರಾಫಿ. ಸೊ ನೋಡಿ, ಇವುಗಳೆಲ್ಲ ನಾನು ಆವಾಗ ತೋರಿಸಿದ್ದೆ, ಚಿಕ್ಕ ಚಿಕ್ಕ ಟ್ರಾಫಿಗಳಾದರೆ ಎಡೆಗಿದೆ. ಸೊ ಓವರಾಲ್ ಆಗಿ ಶೋಕೇಸ್ ಹೀಗೆ ಇದೆ. ಸೊ ನನ್ನ ಫ್ರೇಮ್ಗಳು, ನನ್ನ ಟ್ರಾಫೀಸ್ಗಳೆಲ್ಲ ಹೀಗೆ ಅರೇಂಜ್ ಮಾಡಿಟ್ಟಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಕ್ವಶನ್ಸ್ ಏನಾದ್ರು ಕೇಳಬೇಕಿದ್ರ ಬಗ್ಗೆ ಅಂತ ಹೇಳಿದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋ ತನಕ ಕಾಯ್ತಾರೆ ಅಂತೇಳಿ ಬಾಯ್ ಬಾಯ್.